ಅಧೀನದಲ್ಲಿರುವಂಥ ಮಾರುಕಟ್ಟೆಗಳು ಬಹುಶಃ ಗೃಹ ಸ್ಟೋರ್ನಲ್ಲಿರುವಂಥ ಮಾರುಕಟ್ಟೆ ಏನಿದೆ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಮೂಡ ಮಾಡಬೇಕಾಗಿದೆ, ಯಾರು ಮಾಡಬೇಕು? ಈಗ ಮೂಡದ ಹತ್ತಿರ ಇರುವಂತಹ ಜಾಗ ಅದು ಇವತ್ತು ಮಾರ್ಕೆಟ್ ಪ್ರದೇಶ ಆಗಿದೆ. ಆ ಮಾರ್ಕೆಟ್ ಪ್ರದೇಶದ ಇವತ್ತು ಏನು ಕಂದಾಯ ಇದೆ, ಮತ್ತೊಂದು ಅದು ಕಾರ್ಪೊರೇಷನ್ ಇವತ್ತು ನಿರ್ವಹಣೆ ಮಾಡ್ತಾ ಇದೆ. ಇವತ್ತು ಮೂಡ ಅದಕ್ಕೆ ಕೈ ಎತ್ತಿಕೊಳ್ಬೇಕಾದ್ರೆ ಅದೊಂದು ಸಕ್ಸಸ್ಫುಲ್ ಮಾರ್ಕೆಟ್ ಆಗಿ ನಿರ್ಮಾಣ ಆಗಬೇಕು. ಈಗ ನಾವೇನು ಕೆಲಸ ಕಾರ್ಯಗಳು ಮಾಡಿದ್ದೇವೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವು ಮಾಡಬೇಕು. ಇದು ನಾನು ಕೊಡುವಂಥ ಒತ್ತು. ಹಾಗಿರುವಾಗ ಇವತ್ತು ಆ ಹತ್ತಿರದ ಪ್ರದೇಶವನ್ನು ಒಂದು ನೈರ್ಮಲ್ಯವನ್ನು ಕಾಪಾಡುವಂಥದ್ದು ಮತ್ತು ಅದಕ್ಕೆ ಒಂದು ಉತ್ತಮ ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮೂಡ ಕೈಗೆತ್ತಿಕೊಂಡಿದೆ. ಸ್ವಲ್ಪ ನಮ್ಮ ಕಟ್ಟಡದ ಹತ್ತಿರನೇ ಸ್ವಲ್ಪ ಹಳೆಯ ಕಟ್ಟದ ಅವಶೇಷಗಳು ಮತ್ತೊಂದು ಇನ್ನೊಂದು ಬೇಡದ್ದೆಲ್ಲ ವಸ್ತುಗಳೆಲ್ಲ ಇತ್ತು. ಅದನ್ನೆಲ್ಲ ಈಗ ನಾವು ಸ್ವಲ್ಪ ಕ್ಲಿಯರ್ ಮಾಡಿದ್ದೇವೆ. ಅದನ್ನೆಲ್ಲ ಇನ್ನು ಸಮತಟ್ಟು ಮಾಡಿ ಸ್ವಲ್ಪ ಆ ಪ್ರದೇಶವನ್ನು ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ನಾನು ಫಸ್ಟ್ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇನೆ. ಆಮೇಲೆ ಅದರ ನಂತರ ನಾವು ಏನು ಈಗ ಉರ್ವಾ ಮಾರ್ಕೆಟಿನ ಏನೋ ಒಂದು ಕೆಲಸ ಕಾರ್ಯಗಳನ್ನ ನಾವು ಕೈ ಹಾಕಿದ್ದೇವೆ. ಅದರಿಂದ ನಾವು ಏನು ಅದಕ್ಕೆ ಖರ್ಚು ಮಾಡಿದ್ದೇವೆ ಇಷ್ಟರವರೆಗೆ ಅದನ್ನು ನಾವು ಒಂದು ಸ್ವಲ್ಪ ಪಡೆಯುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕಂತ ಹೇಳಿ ಇವತ್ತು ಮೂಡ ಇನ್ವೆಸ್ಟ್ ಮಾಡಿದಂಥ ದುಡ್ಡು. ಹಾಗೆ ಅದನ್ನೊಂದು ರೋ ಸ್ಟೋರ್ ಮಾರುಕಟ್ಟೆ ಕೂಡ ಮೂಡನೇ ಇನ್ವೆಸ್ಟ್ ಮಾಡ್ತದ ಹೇಗೆ? ಅದು ಈಗ ನಾನು ಪ್ಲಾನ್ ಮಾಡಬೇಕು. ನಾವು ಪ್ಲಾನ್ ಮುಂದಿನ ಈಗ ಸದ್ಯಕ್ಕೆ ಇಲ್ಲ 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 ಇಲ್ಲ.